ಬಾರ್ಕೂರು ಶ್ರೀ ಬ್ರಹ್ಮಲಿಂಗ ವೀರಭದ್ರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಫೆಬ್ರವರಿ 14ರಿಂದ 20ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ನಡೆಯಲಿದ್ದು, ಹೊರೆಕಾಣಿಕೆ ಮೆರವಣಿಗೆ ಮಾಡದೆ ಇಂಧನ ಮತ್ತು ಸಂಚಾರ ಸಮಸ್ಯೆ ಮತ್ತು ಆರ್ಥಿಕ ವ್ಯವಸ್ಥೆಗೆ ಕಡಿವಾಣ ಹಾಕಿ ಹೊಸತನಕ್ಕೆ ಸಾಕ್ಷಿಯಾಗಿದೆ. ಕರಾವಳಿಯಲ್ಲಿ ಬಹುತೇಕ ದೇವಸ್ಥಾನಗಳ ಪ್ರತಿಷ್ಠೆ, ಬ್ರಹ್ಮಕಲಶೋತ್ಸವ, ನಾಗಮಂಡಲಗಳ ಸಹಸ್ರಾರು ಜನರ ಅನ್ನ ಸಂತರ್ಪಣೆಗೆ ಬರುವ ಹಸಿರು ಹೊರೆಕಾಣಿಕೆಯನ್ನು ಉತ್ಸವದ ಒಂದು ವಾರ ಮೊದಲು 4 ಕಿಲೋಮೀಟರ್ ದೂರ ನೂರಾರು ವಾಹನದಲ್ಲಿ ಹಸಿರು ಹೊರೆಯನ್ನು ಮೆರವಣಿಗೆ ಮೂಲಕ ಚಂಡೆ, ವಾದ್ಯ, ನಾನಾ ಟ್ಯಾಬ್ಲೋ, ಭಜನೆ, ವೇಷ, ನೂರಾರು ಮಹಿಳೆಯರಿಂದ ಪೂರ್ಣಕುಂಭ ಮೆರವಣಿಗೆಯಲ್ಲಿ ತರುವುದು ಸಾಮಾನ್ಯ. ಇದರಿಂದ ಹಲವಾರು ಕಿರಿದಾದ ರಸ್ತೆಯಲ್ಲಿ ವಾಹನ ದಟ್ಟಣೆಯಿಂದ ಸಂಚಾರಕ್ಕೆ ತೊಂದರೆ. ಮೆರವಣಿಗೆಯ ಜೊತೆಗೆ ಸಾಗುವ ಇತರ ವಾಹನಗಳಿಗೂ ಹಾಕುವ ಇಂಧನ ಎಲ್ಲವೂ ಇತ್ತೀಚಿನ ವರ್ಷದಲ್ಲಿ ಕಂಡ ವೈಭವದ ಹೊರೆಕಾಣಿಕೆ ಮೆರವಣಿಗೆಯಾಗಿದ್ದರೆ, ಇಲ್ಲಿ ನಾನಾ ಭಾಗದಿಂದ ಬರುವ ಭಕ್ತರು ವಾಹನವನ್ನು ನೇರ ದೇವಸ್ಥಾನಕ್ಕೆ ತಂದು ಒಪ್ಪಿಸುವ ಹೊಸ ಪರಂಪರೆಗೆ ನಾಂದಿಯಾಗಿದೆ. ಪ್ರಥಮ ದಿನದಂದು ದೇವಸ್ಥಾನದಲ್ಲಿ ಉಗ್ರಾಣ ಮುಹೂರ್ತ ನಡೆದು ಪ್ರತಿದಿನ ಬರುವ ಹಸಿರು ಹೊರೆಕಾಣಿಕೆಯನ್ನು ಉಗ್ರಾಣದಲ್ಲಿ ಇಡಲಾಗುತ್ತಿದ್ದು, ಬರುವ ಹಣ್ಣು, ಹೂವು, ತರಕಾರಿ ವಸ್ತುಗಳು ಬಾಡದೆ ಒಣಗದೆ ಎಲ್ಲವೂ ತಾಜಾ ಆಗಿರುತ್ತದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ.